ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಕಟ್ಟಡಗಳಲ್ಲೊಂದಾದ ಸರ್ಕಾರಿ ಶಿಕ್ಷಣ ಸಂಸ್ಥೆ ಪುತ್ತೂರಿನ ಕೊಂಬೇಟು ಬೋರ್ಡ್ ಹೈಸ್ಕೂಲು ಕಟ್ಟಡದ ಮಾಡನ್ನು ತುರ್ತು ದುರಸ್ತಿಗೊಳಿಸುವ ನಿಟ್ಟಿನಲ್ಲಿ ಹಿರಿಯ ವಿದ್ಯಾರ್ಥಿಗಳು ಹಮ್ಮಿಕೊಂಡ ಸಪ್ತಾಹ ಮಾದರಿಯ ಕರಸೇವೆಗೆ ಚಾಲನೆ ನೀಡಲಾಗಿದೆ. ಹಿರಿಯ ವಿದ್ಯಾರ್ಥಿ ಬಲರಾಮ ಆಚಾರ್ಯ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಕರಸೇವೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ನಗರಸಭಾ ಅಧ್ಯಕ್ಷ ಜೀವಂದರ್ ಜೈನ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿ ಬನ್ನೂರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇನ್ನು ತುರ್ತು ಕಾಮಗಾರಿಯನ್ನು ಹಿರಿಯ ವಿದ್ಯಾರ್ಥಿಗಳ ನೆರವಿನಿಂದ ಈಗಾಗಲೇ ಆರಂಭಗೊಂಡಿದ್ದು, ಆರ್ಥಿಕ ನೆರವು ನೀಡುವ ಹಿರಿಯ ವಿದ್ಯಾರ್ಥಿಗಳು ಯೂನಿಯನ್ ಬ್ಯಾಂಕ್ ಖಾತೆಗೆ ನೀಡಬಹುದಾದು ಎಂದು ಶಾಲಾ ಪ್ರಾಂಶುಪಾಲ ವಸಂತ ಅವರು ವಿನಂತಿಸಿದ್ದಾರೆ. ಆದ್ರೆ ನಮ್ಮ ಮುಂದೆ ಒಂದು ದೃಷ್ಟಿ ಇದೆ, ಏನಂದ್ರೆ ಈ ಕೆಲಸ ಆಗ್ಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ನಾವೆಲ್ಲರೂ ಸೇರಿ ಇದನ್ನು ಮಾಡೋಣ. ಖಂಡಿತವಾಗಿಯೂ ನನ್ನ ವೈಯಕ್ತಿಕವಾಗಿ ನಾನು ಹಳೆ ವಿದ್ಯಾರ್ಥಿ, ನನ್ನ ಮಗ ಕೂಡ ಇಲ್ಲಿ ಹಳೆ ವಿದ್ಯಾರ್ಥಿ, ದೊಡ್ಡ ಮಗ. ಹಾಗಾಗಿ ನಮ್ಗೆ ಇದೊಂದು, ಮತ್ತು ನಾವು ನೆರೆಕೆರೆಯಲ್ಲೇ ಇರುವವರು, ಹತ್ರವೇ ಇರುವವರು. ಹಾಗಾಗಿ ನಮ್ಮ ಸಂಪೂರ್ಣ ಸಹಕಾರವನ್ನು ಈ ಕಾರ್ಯಕ್ಕೆ ಕೊಡ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತೆ ಇದು ಈಗಾಗಲೇ ಹೇಳಿದ್ರು, ನಗರಸಭೆಯಿಂದ ಇಲ್ಲಿ ಏನು ಮತ್ತೆ ಪ್ರಾಧಿಕಾರ ಕೊಡೋದ್ರಿಂದ ಅಥವಾ ಎಲ್ಲ ಸೈಡಿಂದ ಸರ್ಕಾರದ ಇದರಿಂದ ಏನು ಸಹಕಾರ ಇವರು ನಿರೀಕ್ಷೆ ಮಾಡ್ತಾರೆ, ಅದಕ್ಕೆಲ್ಲ ಸಹಕಾರ ಸಿಗ್ಬಹುದು ಅಂತ ಹೇಳುವ ನಿರೀಕ್ಷೆಯಲ್ಲಿದ್ದೇವೆ. ಅಂತೂ ಸೇರಿದವರು ಎಲ್ಲರೂ ಕೂಡ ಮತ್ತು ಸೇರದವರು ಕೂಡ ಇದಕ್ಕೆ ಸಹಕಾರ ಕೊಟ್ಟು ಇದು ಯಶಸ್ವಿಯಾಗಲಿ ಅಂತೇಳಿ ಸಹಾಯಸ್ತ ಎಲ್ಲ ಈ ಶಾಲೆಯ ಮೇಲಿರ್ಲಿ. ಇದೊಂದು ಚರಿತ್ರೆಯಲ್ಲಿ ನಮ್ಮ ಸರಕಾರಿ ಪದವಿ ಪೂರ್ವ ಕಾಲೇಜು ಅನ್ನೋದು ಇರ್ಲಿ. ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟೋ ನಮ್ಮ ಅಧ್ಯಾಪಕ ಸಮೂಹ ಇದೆ. ಬಹುಶಃ ನಾನು ಮೊನ್ನೆ ಇವರು ಸುಜೀಂದ್ರ ಪ್ರೊಫೆಸರ್ ಅಲ್ಲಿ ನೀವೊಂದು ಗಳಿಗೆ ಬರಬೇಕು ಸರ್ ಅಂತ ಹೇಳುವಾಗ, ಇಲ್ಲ ಮೇಡಮ್ ನಾನು ಸ್ವಲ್ಪ ಒತ್ತಡದಲ್ಲಿ ಇದ್ದೇನೆ, ನನಗೆ ಅಲ್ಲಿ 9 ಗಂಟೆಗೆ ಹೋಗಬೇಕು ಅಂತ ಹೇಳಿದ್ರು. ಆದ್ರೂ ನನ್ನ ಲೆಕ್ಕದಲ್ಲಿ 25,000 ಬರೆಯಿರಿ ಮೇಡಮ್ ಅಂತ ಹೇಳಿದ್ರು. ಹಾಗೆ ನಾನು ನಿನ್ನೆ ಉಷಾ ಮೇಡಮ್ಗೆ ಫೋನ್ ಮಾಡಿದೆ, ಅವ್ರು ಹೇಳಿದ್ರು ನಾನು ಹಣ ಕಳಿಸ್ತೇನೆ ಅಂತ. ಹಾಗೆ ಎಲ್ಲೋ ಹಣಿ ಕೂಡಿ ಹಳ್ಳ ಆಗ್ಲಿ, ಈ ಶಾಲೆ ಒಂದು ಒಳ್ಳೇದಾಗ್ಲಿ, ಉಳಿಲಿ, ಬಡವರ ಶಾಲೆಯಾಗಿರ್ಲಿ. ಹಾಗೆ ನಮ್ಮ ಎಲ್ಲ ಈ ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಟ್ಟಂತ ಈ ಶಾಲೆ ನಿಮ್ಮೆಲ್ಲರ ಆಶಯದಿಂದ ಇದು ನಾವುಗಳು ಬೆಳೆದಾಗಿ ಇದು ಕೂಡ ಬೆಳೀಲಿ ಅಂತ ಹೇಳ್ತಾ